ನಮಸ್ಕಾರ. 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ವಿತ್ ಪ್ರತಾಪ್. ನಾವು ಬಂದಿರೋಂಥದ್ದು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಆಲೂರು ಗ್ರಾಮ ಪಂಚಾಯತಿಯ ಸದಸ್ಯರನ್ನು ಭೇಟಿ ಮಾಡಲು. ಬನ್ನಿ, ಅವ್ರ ರಾಜಕೀಯ ಜೀವನ ಕುರಿತು ಒಂದೆರಡು ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು? ರಾಜ್ಕುಮಾರ್ ಕರಿಯಪ್ಪ ಪೂಜಾರ್ ಅಂತ. ಸರ್, ನೀವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿರೋಂಥದ್ದು? ಪೇಟಾಲೂರು ಗ್ರಾಮ ಪಂಚಾಯತಿ. ಸರ್, ನೀವು ಗೆದ್ದಂಥ ಸಂದರ್ಭದಲ್ಲಿ ಟೋಟಲ್ ಓಟು ಅಂತ ಎಷ್ಟು ಬಂದಿದೆ ಸರ್? ಒಟ್ಟು ಮತ 563. ಸರ್, ಲೀಡಿಂಗ್ ಓಟು ಬಹುಮತ 150ರಿಂದ ಜಾಸ್ತಿ. ಸರ್, ನೀವು ಯಾವ ಪಕ್ಷ ಬೆಂಬಲಿಸ್ತಾ ಬಂದಿದ್ದೀರಿ ಸರ್? ಕಾಂಗ್ರೆಸ್ ಪಕ್ಷ. ಸರ್, ನಿಮಗೆ ಗ್ರಾಮದಲ್ಲಿ ಅತಿಯಾದ ಸಮಸ್ಯೆ ಅಂತ ಕಂಡು ಬರ್ತಿದೆ ಅದು ಸರ್? ಮೊದಲು ಎಲೆಕ್ಷನ್ ನಿಲ್ಲೋದಕ್ಕಿಂತ ಮೊದಲು ಸಮಸ್ಯೆ ಅಂದ್ರೆ ಇಲ್ಲಿ ಊರನ್ನು ರಸ್ತೆ ರೀ, ಶೌಚಾಲಯ ಮತ್ತು ನೀರಿನ ಅಭಾವ ಭಾಳ ಐತ್ರಿ. ಈಗ ಒಂದು ಇಟ್ಟು ಪರವಾಗಿಲ್ಲ, ಚಲೋ ಆಗೈತ್ರಿ. ಒಟ್ಟು ಕಾಂಕ್ರೀಟ್ ಮಾಡ್ಕೊಂಡು ನೀರು ಬೋರ್ ಹಾಕಿ ಒಟ್ಟು ಸಫಿಷಿಯೆಂಟ್ ಆಗೈತ್ರಿ. ಆದ್ರೆ ನಮ್ಮ ಆಸೆ ಭಾಳ ಇದು ಇತ್ತು ಮಾಡ್ಬೇಕು ಅನ್ನೋದು. ಪ್ರತಿ ಪಂಚಾಯತಿ ವ್ಯವಸ್ಥೆದಾಗ ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಆಯ್ಕೆ ಮಾಡಿ ಕಳಿಸಿರ್ತಾರಲ್ರಿ, ಅವ್ರಿಗೆ ಪ್ರತಿಯೊಬ್ಬರಿಗೆ ಸರ್ಕಾರದಿಂದ ಒಂದು ಯೋಜನೆ ಸಿಗಬೇಕು, ಯಾವುದೇ ದೃಷ್ಟಿಯಿಂದ ಇರಲಿ. ಆದ್ರೆ ತಕ್ಕ ಮಟ್ಟಿಗೆ ಒಂದು ಅರ್ಧಕ್ಕರ್ಧ ಮಾಡಿ ಅನ್ನೋದಾಗಿ. ಸರ್, ನಿಮಗೆ ರಾಜಕೀಯದ ಅನುಭವ ಅಂತ ಎಷ್ಟು ವರ್ಷದಿಂದ ಇದೆ ಸರ್? 15-16. ಸರ್, ನಿಮಗೆ ರಾಜಕೀಯದಲ್ಲಿ ಗುರುಗಳು ಅಂತ ಯಾರಾದರೂ ಇದ್ದಾರಾ? ನಮ್ಮ ಅಪ್ಪಾರ ನಮ್ಮ ಗುರು. ಅವರಿಗೆ ನಮ್ಮ 24x7 ಕರ್ನಾಟಕ.com ಮೂಲಕ ಏನಂತ ಒಂದು ಕೃತಜ್ಞತೆಗಳು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾವು ಮತ್ತು ಇದರಲ್ಲಿಂದ ಈ ಮಟ್ಟಕ್ಕೆ ಬರ್ಬೇಕಂದ್ರೆ ನಾವು ಇಲೆಕ್ಷನ್ ಕೊಡೋ ಮುಂದ್ರೆ ಇಲ್ಲಿ ಗ್ರಾಮ ಪಂಚಾಯತಿ ವ್ಯವಸ್ಥೆಗೆ ಏನಿರ್ತಂದ್ರೆ ಎಲ್ಲರೂ ಒಂದ ಓಣೆನಾರ ಕೊಟ್ಟಿರ್ತೀವಿ, ಒಂದ ಊರಾರ ಕೊಟ್ಟಿರ್ತೀವಿ. ಅಂತ ಕ್ರಿಟಿಕಲ್ ಇದ್ದಾಗ ನಮ್ಮವ್ರ ಅಪೋಸ್ ಇದನ್ನು ವೋಟಿಂಗ್ ಮಾಡ್ತಿರ್ತಾರೆ ಇಲ್ಲಿ ಮನೆಯವರು. ಅಂಥ ಈ ಟೈಮ್ನಾಗ ನಾವು ಎಲ್ಲರ್ಕಿನ್ನ ಲೀಡ್ ತೊಗೊಂಡು ಆಯ್ಕೆ ಆಗ್ಬೇಕಾದ್ರೆ ಮತ್ತು ನಮ್ಮ ತಂದೆ ತಾಯಿ ಅವ್ರು ಹಿಂದೆ ಮಾಡಿದ ಕೆಲಸ, ನಮ್ಮ ಮನೆ ಮ್ಯಾಗ ಜನರ ವಿಶ್ವಾಸ, ಇದ ಒಂದು ಕಾರಣ ನಮ್ಮ ಆಯ್ಕೆ ಆಗಕ್ಕೆ. ಇದ ಒಂದು ತಂದೆ ತಾಯಿ ಆಶೀರ್ವಾದ, ತಂದೆ ತಾಯಿ ಮಾಡಿದ ಹೆಸರೇ ಕಾರಣ. ಅವ್ರಿಗೆ ನೀವು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ಚಿರಋಣಿಯಾಗಿರ್ತಾರೆ. ಸರ್, ನೀವು ರಾಜಕೀಯಕ್ಕೆ ಯಾವ ಉದ್ದೇಶ ಇಟ್ಕೊಂಡು ಬಂದಿರಂತದ್ದು ಸರ್? ಅದ ಸರ್, ಈ ಪ್ರತಿಯೊಬ್ಬ ಮನುಷ್ಯನಿಗೂ ಕಡೆ ಮನುಷ್ಯನಿಗೂ ಒಂದು ಸರ್ಕಾರದಿಂದ ಒಂದು ಸವಲತ್ತು ಸಿಗ್ಬೇಕು, ಎಲ್ಲ ಪ್ರತಿಯೊಬ್ಬರಿಗೆ ಸಿಗ್ಬೇಕು. ಆ ಉದ್ದೇಶದಿಂದ ಬಂದಿದ್ದೀನಿ. ಆದ್ರೆ ಅರ್ಧ ಮಂದಿಗೆ ನಾವು ಮುಡ್ಸೀನಿ ಅನ್ನೋದು ಈಗ ಐತ್ರಿ. ಯಾವುದೇ ಆಗಲಿ, ಒಟ್ಟು ಇವು ಆಶ್ರಯ ಮನೆ ಆಗಲಿ, ಇವು ಒಡ್ಡು ಹೊಳಗಟ್ಟಿ ಇಂಥವಾಗಲಿ, ಒಟ್ಟು ಎಲ್ಲವೂ ಮುಡ್ಸೀವ್ರಿ ಅರ್ಧಕ್ಕರ್ಧ. ಆದ್ರೆ ಇನ್ನೂ ಅರ್ಧ ಮಂದಿದೈತಿ. ಆದ್ರೆ ಅವಧಿ ಮುಗಿಯಕ್ಕೆ ಬಂದೈತಿ. ಸರ್, ನಿಮಗೆ ರಾಜಕೀಯದಲ್ಲಿ ನೀವೇ ಮೊದಲಿಗರ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಹಿರಿಯರು ಯಾರಾದರೂ ಇದ್ರೆ? ನಮ್ಮ ತಂದೆಯವರು ಮೊದಲು 2-3 ಸಲ ಆಗಿದ್ರು, ಆಮೇಲೆ ನಮ್ಮ ತಾಯಿಯವ್ರಾಗಿದ್ರು, ಆಮೇಲೆ ನಮ್ಮ ಅಣ್ಣವ್ರಾಗ್ಯಾರ, ಈಗ ಅದರ ಈಗ ನಾನು. ಅಂದರೆ ನಿಮ್ಮದು ರಾಜಕೀಯ ಕುಟುಂಬ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಪ್ಪ ಕಾಲದಿಂದ. ಸರ್, ನಿಮ್ಮದು ಕಾಲಾವಧಿ ಮುಗಿದು 4 ವರ್ಷ ಆಗಿದೆ. ಈ 4 ವರ್ಷ ಕಾಲಾವಧಿಯಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಕ್ರಮಗಳು ಮಾಡಿಸಿದ್ರು ಸರ್? ಅದ ಸರ್, ಈಗ ಊರಾಗ ನೀರಿನ ಸಮಸ್ಯೆ ಭಾಳ ಐತ್ರಿ. ಇಲ್ಲಿ ನಮಗೆ ಇಂಜಿನಿಯರ್ನವರು ಮೇನ್ ಇಂಜಿನಿಯರ್ನ ಕಾಂಟ್ಯಾಕ್ಟ್, ಒಟ್ಟು ಎಲ್ಲ ಆಫೀಸರ್ ನನಗಂಕರ್ ಕಾಂಟ್ಯಾಕ್ಟ್ ಅದ ರೀ. ಏನು ಕಂಡೀಷನ್ ಹಿಂಗೆ ಇದೆ ಎಲ್ಲ ಅಂದ್ರೆ ಈಗ ಅಂಕರ್ MLA ಬಂದಾರೆ ನಮ್ಮ ತರಪಿನ. ಈಗ ನಮ್ಮ ಅಪ್ಪರು ಇದರಲ್ಲಿಂದ ಹಿಡಿದು ನಮ್ಮ ಅಪ್ಪಾರು ಇದ್ದಾಗ ಇಲ್ಲಿ ಕುರುಡಿ ಕುಬೇರಪ್ಪರ್ ಅಂತ ಇದ್ರು MLA, ಇಲ್ಲಿ 3 ಸಲ MLA ಆಗಿದ್ರು. ಅವ್ರಿದ್ದಾಗಿದ್ರು. ನಾವು ಏನು ಇದು ವೋಟಿಂಗ್ ಮಾಡಕ್ ಬಂದೀವಿ ಅವಾಗ್ಲಿದ್ದನೂ 20 ವರ್ಷ ಆತ್ರಿ. ನಮ್ಮ ತರಪಿ MLA ಇದ್ದಿದ್ದಿಲ್ಲ. ಈ ಸರ್ತ ಆಗಿದ್ದಾರೆ. ಈಗ ಆಗಿದ್ರೆ ನಾವು ಮೆಂಬರ್ ಆದ್ಬಿಟ್ಟು ಈಗ ಕೆಲಸ ಚಾಲೂ ಮಾಡಿಸೇ ಬಿಟ್ಟಿವ್ರಿ ನಾವು. ಇವು ಕಾಂಕ್ರೀಟ್ ರೋಡ್ ಆಗಲಿ, ನೀರಿಂದಾಗಲಿ, ಶೌಚಾಲಯ ಒಂದು ಗೌರ್ಮೆಂಟ್ ಅಪ್ರೂವಲ್ ಕೊಡ್ಲಿಲ್ಲ ರೀ. ಶೌಚಾಲಯ ಒಂದು ನಿಂತು ಅವ್ರವ್ರ ಮನೆಗೆ ಮಾಡ್ಕೊಂತ ಹೋಗ್ರಿ ಅಂತಂದು ಮಾಡ್ಸಕತ್ತೀವಿ ರೀ ಮನೆಗೆ. ಮತ್ತು ಮಾಡಿವ್ರಿ ನಾವು ಒಡ್ಡು ಹೊಳಗಟ್ಟಿ ಅಂಕರ್ ಇವನಿಗೆ ಸಿಕ್ಕಾಪಟ್ಟಿ ಜನಕ್ಕೆ ಮಾಡಿವ್ರಿ. ಅಂದರೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಕ್ರಮಗಳ ಮಾಡ್ಸಿರ? ನಮ್ಗಂಕರ್ ಐತ್ರಿ. ಒಟ್ಟು 100-50% ಅಂಕರ್ ನಾವು ಮಾಡಿವಿ ಅನ್ನೋ ತೃಪ್ತಿ ಐತಿ ನಾವು. ಸರ್, ನಿಮ್ಗಿನ್ನ ಉಳಿದಿರೋಂಥದ್ದು 1 ವರ್ಷ ಕಾಲಾವಧಿ. ಈ 1 ವರ್ಷ ಕಾಲಾವಧಿಯಲ್ಲಿ ನಿಮ್ಮ ಗ್ರಾಮಕ್ಕೆ ಅತಿ ಮುಖ್ಯವಾಗಿ ಆ ಸಮಸ್ಯೆನ ಬಗೆಹರಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಈ ಪಂಚಾಯತಿ ನಾವು 5-7 ಕಿಲೋಮೀಟರ್ ಹೋಗ್ಬೇಕ್ರಿ ನಮ್ಮೂರು ಬಿಟ್ಟು. ಇದು ಜಂತ್ಲಿ ಅದು ಶಿರೂರು. ಇಲ್ಲಿ 5 ಮಂದಿ ಇದೀವಿ, ಅಲ್ಲಿ 4 ಮಂದಿ ಇದ್ವಿ ಮೆಂಬರ್. ಆದ್ರೆ ನಾವು MLAರಿಗೆ ಇವ್ರು HK ಪಾಟೀಲರಿಗೆ ಮೊನ್ನೆ ಒಂದು ಮನವಿ ಕೊಟ್ಟು ಅದನ್ನು ಪ್ರೊಸೀಜರ್ ಮಾಡೀವ್ರಿ. ಪಂಚಾಯತಿ ನಮ್ಗೆ ಕೊಡ್ತೀವಿ ಅಂತ ಹೇಳ್ಯಾರ. ಅದೊಂದು ಪಂಚಾಯತಿ ಆತಂದ್ರೆ ಅಂದ್ರೆ ಅನುದಾನ ನಮ್ಮೂರಿಗೆ ಸೀಮಿತ ಆಗುತ್ತೆ. ನಮ್ಮೂರಾಗ ಅಭಿವೃದ್ಧಿ ಕೆಲಸ ಆಕ್ಕವು, ಯಾರಾಗಲಿ ಅದು ಒಳ್ಳೆ ಕೆಲಸ ಆಕ್ಕವು ಅನ್ನೋದು. ಸರ್, ನಿಮಗೆ TP ಅಥವಾ ZP ಅವರಿಂದೇನೋ ದೊಡ್ಡ ಮಾಡ್ತಿಂದ ಅನುದಾನ ತಂದು ನಿಮ್ಮ ಗ್ರಾಮಕ್ಕೆ
ಅಭಿವೃದ್ಧಿ ಕೆಲಸ ಕಾರ್ಯಕ್ರಮಗಳು ಮಾಡಬೇಕು ಅಂತ ಅತಿ ಮುಖ್ಯವಾಗಿ ಯಾವ್ದಾದ್ರು ಅನ್ಕೊಂಡು ಐತ್ರಿ ಜಗ್ ಐತ್ರಿ. ಆದ್ರೆ ಅವರು TPರು ಅಪೋಸ್, BJP ಇಟ್ಟರು, ಜಿಲ್ಲಾ ಪಂಚಾಯತಿಯವರು ಅಪೋಸ್ ಐತ್ರಿ. ಅವರು ಇವರು MLA ಅವರು BJP ಇದ್ರು. ಈ ಸರ್ತ ಅಷ್ಟು ನಮ್ಗೆ ಅವ್ರಾಗ ಈಗ ಅವ್ರಲಿಂದ 28 ಲಕ್ಷ ರೂಪಾಯಿ ಇಲ್ಲಿ AC ಕಾಲನಿಗೆ ಹಾಕ್ಸಿವ್ರಿ ಅಮೌಂಟ್. ಹಾಂ ಸರ್, ನಿಮ್ಗೇನಾದರೂ ಮುಂದೆ TP ಅಥವಾ ZP ಏನಾದ್ರು ದೊಡ್ಡ ಮಾಡ್ತಿಲ್ಲ ಏನಾದರೂ ಅವಕಾಶ ಕಾಂಪೀಟ್ ಮಾಡಲು ಏನೋ ಆಸೆ ಆಕಾಂಕ್ಷೆ ಏನಾದರೂ ಇದೆಯಾ? ಅದೆಲ್ಲ ತಂದೆ ತಾಯಿ ದೇವರ ಆಶೀರ್ವಾದ ಅದು ಮುಂದಲ್ರಿ. ಅಂದರೆ ಮುಂದೆ ಕಾಂಪೀಟ್ ಮಾಡ್ಬೇಕಂತ ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿದ್ದೀರಾ? ಸರ್, ನಿಮಗೆ ಗ್ರಾಮದ ಸದಸ್ಯರು ಅಂದರೆ ಗ್ರಾಮ ಪಂಚಾಯತಿ ಸದಸ್ಯರು ಯಾವ ರೀತಿ ಹೊಂದಾಣಿಕೆಯಿಂದ ಹೋಗ್ತಿದ್ದಾರೆ ಸರ್? ನಾವಿಲ್ಲಿ ಆಲ್ರೆಡಿ ಎಲ್ಲರೂ 5 ಮಂದಿ ಇದ್ದೀವಿ ರೀ. 5 ಮಂದಿನ ಈ ಕೆಲಸ ಊರಿನ ಕೆಲಸ ಬಂತಂದ್ರೆ ನಾವು ಎಲ್ಲರೂ ಕೂಡೇ ಮಾಡ್ತೀವಿ. ಪ್ರೈವೇಟ್ ಅದು ವೈಯಕ್ತಿಕ ಅವಾಗ ಮೊದಲು 1 ವರ್ಷದಾಗಿತ್ತು ರೀ. ಅವರು ನಮ್ಗೆ ಮಾಡಿದ್ರು, ಇವರು ಹಿಂಗೆ ಇಲೆಕ್ಷನ್ ಕಾವನ್ಯಾಗ. ಈಗಂತ ಪ್ರತಿಯೊಂದು ವಿಷಯ ಏನೋ ನಮ್ಮೂರು ಕೆಲಸ ಬರಲಿ ಇಷ್ಟು ಹೋಗಿ 9-9. ಸರ್, ಅವರಿಗೆ ನಿಮ್ಮ ಉಳಿದಂಥ ಸದಸ್ಯರಿಗೆ 24x7 ಕರ್ನಾಟಕ.com ಮೂಲಕ ಏನಂತ ಒಂದು ಅಭಿನಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀರಿ ಅವ್ರಿಗೆ? ಯಾವ ರೀತಿ ಹೊಂದಾಣಿಕೆಯಿಂದ ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀರಿ? ಅದ ಈಗ ನಮ್ಮ ವೈಯಕ್ತಿಕ ಏನು ಜಗಳ ನ್ಯಾಯ ವಿರಸ ಇರ್ತಾವಲ್ರಿ, ಅವು ನಮ್ಮ ಮನೆಗೆ ಅಷ್ಟೇ ಸೀಮಿತ ಅವ್ರಿಗೆ ಇರಬೇಕು. ಊರಿನ ವಿಷಯ ಬಂದಾಗ ಎಲ್ಲರೂ ಹೊಂದಾಣಿಕೆ ಅಂತ ಹೋಗ್ಬಿಟ್ಟು ನಿನ್ನೆಂದ್ರೆ ಒಳ್ಳೆ ಕೆಲಸ ಆಗುತ್ತೆ ಊರಿಗೆ. ಸರ್ಕಾರದಿಂದ ಬರೋ ಅನುದಾನವನ್ನು ಸಾಕಷ್ಟು ಜನರಿಗೆ ಉಪಯೋಗ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀರಾ? ಸಿಕ್ಕಾಪಟ್ಟಿ ಅದ ಮಾಡಕ್ಕಬೇಕ್ರಿ, ಮಾಡಿಸ್ತೀವಿ. ಅದು ಮಾಡಿದ್ನಿ ಅಂದ್ರೆ ಒಳ್ಳೇದಾಗುತ್ತೆ ಅವ್ರಿಗೆ, ಒಳ್ಳೇದಾಗುತ್ತೆ. ಸರ್, ನಿಮಗೆ ಕೊನೆಯದಾಗಿ ಒಂದು ಪ್ರಶ್ನೆ. ನೀವು ಈ ಸ್ಥಾನಕ್ಕೆ ಬರಲು ನಿಮ್ಮ ಗ್ರಾಮದ ಜನತೆನೇ ಕಾರಣ. ಆ ಜನತೆಗೆ ನೀವು ಏನಂತ ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಒಂದು ಕೃತಜ್ಞತೆಗಳು. ಅತಿ ಚಿಕ್ಕ ವಯಸ್ಸಿನವ್ರಿ, ನಾನು ಪಂಚಾಯತಿಗೆ ಮೆಂಬರ್, ಸಣ್ಣ ವಯಸ್ಸಿನವ್ರು ನಾನು ಆಗಿರೋದು. ಅದನ್ನು ಮತ್ತು ನನ್ನ ಸಣ್ಣವನ್ನ ಎಂತೆಂಥವ್ರು 50-60 ವರ್ಷದ ನಮ್ಕಿನ್ನ ವಯಸ್ಸಿನಾಗ ಜಾಸ್ತಿ ಇದ್ದಾರನ್ನ ಕೊಟ್ಟಿದ್ರು ಇಲೆಕ್ಷನ್ಗೆ. ಎಲ್ಲರನ್ನು ಬಿಟ್ಟು ನಾನು ಆಯ್ಕೆ ಮಾಡಿದ್ದಕ್ಕೆ ಅವ್ರಿಗೆ ಎಂದೆಂದು ಚಿರಾಋಣಿ ಇರ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಅವ್ರ ರಾಜಕೀಯ ಜೀವನ ಕುರಿತು ಅವ್ರು ಏನು ಹೇಳಿದ್ರು ಅಂತ. ಅವ್ರ ರಾಜಕೀಯ ಜೀವನ ಇದೇ ರೀತಿ ಸಾಗಲಿ ಅಂತ ಹಾರೈಸೋಣ. ಯಾವುದೇ ಎಲ್ಲಿದೆ ಮಾಹಿತಿಗಾಗಿ ವೀಕ್ಷಿಸ್ತಾ ಹೋಗಿ 24x7 ಕರ್ನಾಟಕ.com. ಕ್ಯಾಮ್ರಾಮನ್ ಶಿವಕುಮಾರ್ ಜೊತೆ ಪ್ರತಾಪ್ ಬೆಳ್ಳೆ. ನಮಸ್ಕಾರ.